ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಗಣ್ಯರು, ಪ್ರತಿಭೆಗಳ ಅನಾವರಣ, ಪ್ರಸ್ತುತ ವಿದ್ಯಮಾನದ ಸಮಸ್ಯೆ, ವಿಮರ್ಶೆ, ಭರವಸೆ ಇವೆಲ್ಲದರ ಪ್ರತಿಬಿಂಬವೇ ನ್ಯೂಸ್ ಟೈಮ್ ಅತಿಥಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನ್ಯೂಸ್ ಟೈಮ್ ಅತಿಥಿ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಕ್ಯಾಂಪ್ಕೋ ಅಧ್ಯಕ್ಷರು ಆಗಿರುವ SR ಸತೀಶ್ ಚಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮೊದಲಿಗೆ ರಾಜ್ಯ ಸಹಕಾರ ಪುರಸ್ಕಾರ ಸಿಕ್ಕಿದ್ದಕ್ಕೆ ಅಭಿನಂದನೆಗಳು. ಧನ್ಯವಾದ. ಥ್ಯಾಂಕ್ ಯು. ಕ್ಯಾಂಪ್ಕೋ ಸಂಸ್ಥೆ ಬೆಳೆದು ಬಂದ ರೀತಿಯ ಬಗ್ಗೆ ಕ್ಯಾಂಪ್ಕೋ 70ರ ದಶಕದಲ್ಲಿ ಕೇರಳ ಮತ್ತು ಕರ್ನಾಟಕದ ಸರ್ಕಾರದ ಮತ್ತು ಎರಡು ರಾಜ್ಯಗಳ ಹಿರಿಯ ಸಹಕಾರಿಗಳಿಂದ ಸನ್ಮಾನ್ಯ ವಾರಣಾಸಿ ಸುಬ್ರಾಯ ಭಟ್ರು ನೇತೃತ್ವದಲ್ಲಿ 1973 ಜುಲೈ 11ರಂದು ಅಧಿಕೃತವಾಗಿ ಪ್ರಾರಂಭ ಆಗಿ ಡಿಸೆಂಬರ್ ತಿಂಗಳಲ್ಲಿ ವ್ಯವಹಾರವನ್ನು ಪ್ರಾರಂಭ ಮಾಡಿತ್ತು. ಆ ಸಂದರ್ಭದಲ್ಲಿ ಅಡಿಕೆಗೆ ಬೆಲೆ ಇರಲಿಲ್ಲ, ಅಡಿಕೆಯನ್ನು ಖರೀದಿ ಮಾಡುವುದಿರಲಿಲ್ಲ ಮತ್ತು ಸರಿಯಾಗಿ ಹಣಕಾಸಿನ ವ್ಯವಸ್ಥೆಗಳು ಇರಲಿಲ್ಲ. ಅದರ ನಂತರ ಕ್ಯಾಂಪ್ಕೋ ಇಳಿದ ಮೇಲೆ ಅಡಿಕೆ ಧಾರಣೆ ಏರ್ತಾನೆ ಬಂತು. ಒಂದು ಸ್ಟೆಬಿಲೈಸ್ಡ್ ಮಾರ್ಕೆಟು, ವ್ಯವಸ್ಥಿತವಾದ ಮಾರ್ಕೆಟು ಮತ್ತು ರೈತರಿಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಕೂಡ ಧೈರ್ಯ ವಿಶ್ವಾಸಗಳನ್ನು ಕೊಡುವ ಸಂಸ್ಥೆಯೇ ಕ್ಯಾಂಪ್ಕೋ. ಇವತ್ತು ಕ್ಯಾಂಪ್ಕೋ ಭಾರಿ ಅಗಾಧವಾಗಿ ಬೆಳೆದಿದೆ. ಸುಮಾರು 1,20,000 ಸದಸ್ಯರಿದ್ದಾರೆ ಎರಡು ರಾಜ್ಯಗಳಲ್ಲಿ. 155 ಬ್ರ್ಯಾಂಚುಗಳಿದೆ. ಕಳೆದ ಮಾರ್ಚಿಗೆ ನಾವು 1,800 ಕೋಟಿಗಿಂತಲೇ ಹೆಚ್ಚು ವ್ಯವಹಾರವನ್ನು ಮಾಡಿದ್ದೇವೆ. ರೈತರಿಗೆ ಸ್ಟೆಬಿಲೈಸ್ಡ್ ಮಾರ್ಕೆಟನ್ನು ಕೊಡುವುದರೊಂದಿಗೆ ಅವರ ಆರೋಗ್ಯಕ್ಕೆ, ಅವರ ಬೇರೆ ಬೇರೆ ಕೃಷಿಗೆ ಸಂಬಂಧಪಟ್ಟು ಸಹಕಾರವನ್ನು ಕೊಡಲಿಕ್ಕೆ ಕ್ಯಾಂಪ್ಕೋಗೆ ಸಾಧ್ಯ ಆಗಿದೆ. ಕ್ಯಾಂಪ್ಕೋ ಇವತ್ತು ಅಡಿಕೆ, ಕೊಕ್ಕೋ, ಪೆಪ್ಪರ್, ರಬ್ಬರ್ ಇದರಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಸಹಕಾರಿ ಸಂಸ್ಥೆಗಳಲ್ಲಿ ಇದೊಂದು ಭಾರಿ ದೊಡ್ಡ ಜೈಜಾಂಟಿಕ್ ಸಂಸ್ಥೆಯಾಗಿ ಮೂಡಿಬಂದಿದೆ. ಇದರಿಂದಾಗಿ ರೈತರ ಆತ್ಮವಿಶ್ವಾಸ, ಧೈರ್ಯ ಹೆಚ್ಚಾಗಿದೆ. ಪುತ್ತೂರಿನಲ್ಲಿರುವ ಕ್ಯಾಂಪ್ಕೋ ಚಾಕ್ಲೇಟ್ಸ್ ಫ್ಯಾಕ್ಟರಿ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ? 80ರ ದಶಕದಲ್ಲಿ MNC ಕಂಪನಿಗಳೆಲ್ಲ ಅಡಿಕೆ ತೋಟ ಇರುವವರಿಗೆಲ್ಲ ಕೊಕ್ಕೋ ಗಿಡಗಳನ್ನು ಕೊಟ್ಟು, ಆ ಕೊಕ್ಕೋ ಗಿಡಗಳು ಫಲ ಬರುವ ಸಂದರ್ಭದಲ್ಲಿ MNCಗಳು ಖರೀದಿ ಮಾಡುವುದನ್ನು ನಿಲ್ಲಿಸಿತು. ಆ ಸಂದರ್ಭದಲ್ಲಿ ಸನ್ಮಾನ್ಯ ವಾರಣಾಸಿ ಸುಬ್ರಾಯ ಭಟ್ರ ನೇತೃತ್ವದಲ್ಲಿ ಈ ಚಾಲೆಂಜನ್ನು ತೆಕ್ಕೊಂಡು ಕೊಕ್ಕೋ ಕೂಡ ಕ್ಯಾಂಪ್ಕೋ ಇಳಿಬೇಕು ಅನ್ನೋ ದೃಷ್ಟಿಯಿಂದ ಕ್ಯಾಂಪ್ಕೋ ಪುತ್ತೂರಿನಲ್ಲಿ 1986ನೇ ಇಸವಿಯಲ್ಲಿ ಫ್ಯಾಕ್ಟ್ರಿಯನ್ನು ಅಧಿಕೃತವಾಗಿ ಪ್ರಾರಂಭ ಮಾಡಿ ಈ ದೇಶದ ರಾಷ್ಟ್ರಪತಿಯಾಗಿರ್ತಕ್ಕಂಥ ಸನ್ಮಾನ್ಯ ಜ್ಞಾನಿ ಜೈಲ್ ಸಿಂಗ್ ಇವರನ್ನು ಉದ್ಘಾಟಿಸಲ್ಪಟ್ಟು ಇವತ್ತು ಸುಮಾರು 1,000ಕ್ಕಿಂತಲೂ ಹೆಚ್ಚು ಉದ್ಯೋಗಿಗಳಿದ್ದಾರೆ. ಮತ್ತು ಇಡೀ ಪುತ್ತೂರನ್ನು ಇವತ್ತು ಐಡೆಂಟಿಫಿಕೇಷನ್ ಮಾಡೋದು ಲ್ಯಾಂಡ್ ಮಾರ್ಕ್ ಆಗಿ ಚಾಕ್ಲೇಟ್ ಫ್ಯಾಕ್ಟ್ರಿ ಇದೆ. ರೈತರಿಂದ ಉತ್ಪನ್ನವಾದಂತಹ, ತೋಟದಲ್ಲಿ ಉತ್ಪನ್ನವಾದಂತಹ ಕೊಕ್ಕೋವನ್ನು ಇವತ್ತು ನಮ್ಮಲ್ಲಿಗೆ ತಂದು ಅದನ್ನು ಪ್ರೊಸೆಸ್ ಮಾಡಿ, ಅದನ್ನು ಪ್ರೊಕ್ಯೂರ್ಮೆಂಟ್ ಮಾಡಿ, ಅದನ್ನು ಬೇರೆ ಬೇರೆ ರೀತಿಯ ಅದನ್ನು ಸ್ವಾದಿಷ್ಟವಾದಂತಹ ಚಾಕ್ಲೇಟನ್ನು ಮಾಡಿಸಿ ಮತ್ತು ಸೆಮಿ ಫಿನಿಶ್ಡ್ ಐಟಮ್ ಇವತ್ತು ಅಮೂಲ್ ಮತ್ತು ಬೇರೆ ಬೇರೆ ಸಂಸ್ಥೆಗಳಿಗೆ ಕೂಡ ಒದಗಿಸ್ತಕ್ಕಂತಹ ಒಂದು ವಿಶಿಷ್ಟ ಮತ್ತು ವಿನೂತನವಾಗಿರ್ತಕ್ಕಂಥ ರೈತರೇ ಪ್ರಾರಂಭ ಮಾಡಿದಂತಹ ಒಂದು ಚಾಕ್ಲೇಟ್ ಫ್ಯಾಕ್ಟ್ರಿ ಇದು. ಮುಂದಿನ ದಿನಗಳಲ್ಲಿ ಅಡಿಕೆ ಧಾರಣೆ ಏರಿಕೆಯಾಗುವ ಸಾಧ್ಯತೆ ಇದೆಯಾ? ಮುಂದಿನ ದಿನಗಳಲ್ಲಿ ಅಡಿಕೆ ಧಾರಣೆ ಅಂದರೆ ಕಳೆದ 2 ವರ್ಷಗಳಲ್ಲಿ ಕೂಡ ಅಡಿಕೆ ಉತ್ಪಾದನೆ ಕಡಿಮೆ ಆಗಿದೆ. ಮಳೆ ಮತ್ತು ಗ್ಲೋಬಲ್ ವಾರ್ಮಿಂಗಿಂದಾಗಿ ಅಡಿಕೆ ಉತ್ಪಾದನೆ ಕಡಿಮೆ ಆಗಿದೆ. ಇವತ್ತು ಇಂಪೋರ್ಟ್ ಆಗೋದು ಕೂಡ ನಿಂತಿದೆ. ಮತ್ತು ವಿಶೇಷವಾಗಿ ಕೊರೋನಾದ ಸಂದರ್ಭದಲ್ಲಿ ಮನೆಗಳಲ್ಲೇ ಇರಬೇಕಾದ ಕಾರಣ ಅಡಿಕೆ ಕನ್ಸಂಪ್ಷನ್ ಜಾಸ್ತಿ ಆಗಿದೆ. ಅದ ಕಾರಣ ಸ್ಟೆಬಿಲೈಸ್ಡ್ ಮಾರ್ಕೆಟ್ ಸಿಗಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಕ್ಯಾಂಪ್ಕೋ ಮಾಡ್ತದೆ ಮತ್ತು ಸ್ಟೆಬಿಲೈಸ್ಡ್ ಮಾರ್ಕೆಟ್ ಇರ್ತದೆ ಕೂಡ ಮುಂದಕ್ಕೆ. ಕ್ಯಾಂಪ್ಕೋ ಸಂಸ್ಥೆ ರೈತರ ಬೆನ್ನೆಲುಬಾಗಿ ನಿಂತಿದೆ. ರೈತರ ಸಮಸ್ಯೆಗಳನ್ನು ಪರಿಹಾರಗೊಳಿಸಲು ಯಾವೆಲ್ಲ ಕಾರ್ಯಕ್ರಮಗಳನ್ನು ಕೈಗೊಂಡಿದೆ? ಕ್ಯಾಂಪ್ಕೋ ರೈತರಿಗೆ ತೊಂದರೆ ಆದಾಗ ಎಲ್ಲ ಸಂದರ್ಭಗಳಲ್ಲೂ ಮುಂಚೂಣಿಯಲ್ಲಿ ನಿಂತು ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತದೆ. ವಿಶೇಷವಾಗಿ ಕೆಲವು ಸಂದರ್ಭಗಳಲ್ಲಿ ಇಲ್ಲಿಗಲ್ ಆಗಿರ್ಬೋದು, ಲೀಗಲ್ ಆಗಿ ಇಂಪೋರ್ಟ್ ಆಗುವ ಸಂದರ್ಭದಲ್ಲಿ ನಾವು ಡೆಲ್ಲಿಗೆ ಹೋಗಿ ನಮ್ಮ ಜನಪ್ರತಿನಿಧಿಗಳ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಒತ್ತಡವನ್ನು ಹಾಕಿ ಅದನ್ನು ನಿಲ್ಲಿಸುವ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ ನಾವು. ಇವತ್ತು ನ್ಯಾಯಾಲಯದಲ್ಲಿ ಕೂಡ ಅಡಿಕೆ ಬಗ್ಗೆ ಕೇಸ್ಗಳಿದೆ, ಅದು ಹಾನಿಕಾರಕ ಅಂತ ಹೇಳುವಂಥದ್ದು ಇದೆ. ಅದರ ಬಗ್ಗೆ ಕೂಡ ಕ್ಯಾಂಪ್ಕೋ ಇವತ್ತು ತನ್ನದೇ ಆದಂತಹ ಅಲ್ಲಿ ಲಾಬಿ ಇದೆ. ನ್ಯಾಯಾಲಯದಲ್ಲಿ ನಮ್ಮ ವಕೀಲಗಳನ್ನು ನೇಮಕ ಮಾಡಿದೆ ಮತ್ತು ಅಡಿಕೆಯ ಆರೋಗ್ಯಕ್ಕೆ ಪೂರಕವಾಗಿದೆ ಅಂತ ಹೇಳ್ತಕ್ಕಂಥ ವೈಜ್ಞಾನಿಕ ಅಂಶಗಳನ್ನು ಕೂಡ ಇವತ್ತು ಬೇರೆ ಬೇರೆ ವಿಜ್ಞಾನಿಗಳ ಮುಖಾಂತರ ಅದನ್ನು ಸಂಗ್ರಹಿಸಿ ಅದನ್ನು ಕೋರ್ಟಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದೆ. ಇದು ಅಡಿಕೆ ಬೆಳೆಗಾರರಿಗೆ ನಾವು ನೇರವಾಗಿ ಮಾಡ್ತಕ್ಕಂಥ ಒಂದು ಆಗಿದ್ದರೆ, ಇನ್ನೊಂದು ಪ್ರತಿ ವರ್ಷ ಯಂತ್ರ ಮೇಳಗಳನ್ನು ಮಾಡೋದರ ಮುಖಾಂತರ, ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡೋದರ ಮುಖಾಂತರ ಮೆಕನೈಸ್ಡ್ ಕೃಷಿಗೆ ನಾವು ಹೆಚ್ಚು ಒತ್ತು ಕೊಡ್ತಾ ಇದ್ದೇವೆ. ಮತ್ತು ಕೊಕ್ಕೋ ಗಿಡಗಳನ್ನು, ಪೆಪ್ಪರ್ ಗಿಡಗಳನ್ನು ನಾವು ಸಬ್ಸಿಡಿ ರೀತಿಯಲ್ಲಿ ರೈತರಿಗೆ ಕೊಡುವುದರಿಂದ ಅವರಿಗೆ ತುಂಬ ಅನುಕೂಲವೂ ಆಗ್ತದೆ.
ಮತ್ತು ಕಾಪರ್ ಸಲ್ಫೇಟನ್ನು ಮಾರ್ಕೆಟ್ ರೇಟಿಗಿಂತ 50 ರೂಪಾಯಿ ಕಡಿಮೆಯಲ್ಲಿ ನಾವು ಡಿಸ್ಕೌಂಟ್ ರೂಪದಲ್ಲಿ ಕೊಡುವುದರಿಂದಾಗಿ ಇವತ್ತು ರೈತ ತುಂಬ ಅನುಕೂಲಕರವಾದಂಥ ಸ್ಥಿತಿಯಲ್ಲಿದ್ದಾನೆ. ನಮ್ಮಲ್ಲಿ ಅಡಿಕೆ ನಿರಂತರವಾಗಿ ಹಾಕುವ ರೈತರಿಗೆ ಆರೋಗ್ಯಕ್ಕೆ ತೊಂದರೆ ಆದಾಗ, ಕಿಡ್ನಿ ಟ್ರಾನ್ಸ್ಪ್ಲಾಂಟಿಗೆಲ್ಲ ತೊಂದರೆ ಆದಾಗ ನಾವು ಸುಮಾರು 1 ಲಕ್ಷ ರೂಪಾಯಿವರೆಗೆ ಅವರಿಗೆ ಸಹಕಾರವನ್ನು ಮಾಡ್ತೇವೆ. ಹಾರ್ಟ್ ಆಪರೇಷನ್ಗೆ ಕೂಡ ಸಹಕಾರವನ್ನು ಮಾಡ್ತೇವೆ, ಡಯಾಲಿಸಿಸ್ಗೆ ಕೂಡ ಸಹಕಾರವನ್ನು ಮಾಡ್ತಾ ಇದ್ದೇವೆ. ಇದು ಒಂದು ರೀತಿಯಲ್ಲಿ ರೈತರಿಗೆ ಬೇರೆ ಬೇರೆ ಆ್ಯಂಗಲಿಂದ ನಾವು ಮಾಡತಕ್ಕಂಥ ಒಂದು ಸಹಕಾರ ಅಂತ ನಾವು ಅಂದುಕೊಂಡಿದ್ದೇವೆ. ನೀವು ಕೈಗೊಳ್ಳುವ ಕಾರ್ಯಕ್ರಮಗಳಲ್ಲಿ ರೈತರು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ? 100ಕ್ಕೆ 100 ಮಾಡ್ತಾ ಇದ್ದಾರೆ. ಈಗಿನ ವಾತಾವರಣ ಕೂಡ ಕಳೆದ 4-5 ವರ್ಷಗಳಲ್ಲಿ ಆ ರೀತಿ ಇದೆ. ಒಂದು ಡಿಮಾನಿಟೈಸೇಷನ್ ಆಗೋದ ಸಂದರ್ಭದಲ್ಲಿ, ಅದೊಂದು ಆರ್ಥಿಕ ಕ್ಷೇತ್ರದಲ್ಲಿ ತಲ್ಲಣಗೊಂಡಿರುವ ಸಂದರ್ಭದಲ್ಲಿ, ಖಾಸಗಿಯವರೆಲ್ಲ ವ್ಯಾಪಾರವನ್ನೇ ಬಿಟ್ಟಿರುವ ಸಂದರ್ಭದಲ್ಲಿ, ಆಗ ಇಡೀ ಮಾರ್ಕೆಟ್ನಲ್ಲಿ ಅಡಿಕೆಯನ್ನು ಖರೀದಿ ಮಾಡದಿದ್ದರೆ ಕ್ಯಾಂಪ್ಕೋ ಮಾತ್ರ. GST ಸಂದರ್ಭ ಬಂದಾಗ ಕೂಡ ವ್ಯಾಪಾರಸ್ಥರೆಲ್ಲ ಕೈ ಬಿಟ್ಟಾಗ ನಾವು ಖರೀದಿಯನ್ನು ಮಾಡಿದ್ದೆವು. ಮೊನ್ನೆ ಕೊರೋನಾದ ಸಂದರ್ಭದಲ್ಲಿ ಕೂಡ ಖಾಸಗಿ ವ್ಯಾಪಾರಸ್ಥರು ಕೈ ಬಿಟ್ಟಾಗ ಮತ್ತು ಖಾಸಗಿ ವ್ಯಾಪಾರಸ್ಥರು 150-200 ರೂಪಾಯಿ ಬೆಲೆಗೆ ಕೊಂಡುಕೊಳ್ಳಿಕ್ಕೆ ಪ್ರಾರಂಭ ಮಾಡಿದಾಗ ನಾವು 250 ರೂಪಾಯಿಗೆ ಖರೀದಿ ಮಾಡೋದ್ರಿಂದ ಇವತ್ತು ಮಾರ್ಕೆಟಿಗೆ ಒಳ್ಳೆಯ ಉತ್ತೇಜನ ಸಿಕ್ಕಿದೆ. ಇವತ್ತು ಅಡಿಕೆಗೆ 400ರ ಆಸುಪಾಸಿನಲ್ಲಿ ಕಳೆದ 2 ತಿಂಗಳಿಂದ ಇದೆ. ಇದು ಕ್ಯಾಂಪ್ಕೋದ ಇತಿಹಾಸದಲ್ಲಿ ಮತ್ತು ಅಡಿಕೆ ಇತಿಹಾಸದಲ್ಲಿ ಇಷ್ಟು ಒಳ್ಳೆಯ ದರ, ಇಷ್ಟು ದೀರ್ಘ ಸಮಯ ನಿಂತಿರುವುದು ಮೊದಲನೇ ಬಾರಿಗೆ ತುಂಬ ಸಂತೋಷದ ವಿಷಯ ಅಂತ ನಾನು ಅಂದುಕೊಂಡಿದ್ದೇನೆ. ಕ್ಯಾಂಪ್ಕೋ ಕಳೆದ ಆರ್ಥಿಕ ವರ್ಷದಲ್ಲಿ ಅಂದಾಜು ಎಷ್ಟು ಲಾಭ ಗಳಿಸಿದೆ? ಕಳೆದ ಆರ್ಥಿಕ ವರ್ಷದಲ್ಲಿ 32 ಕೋಟಿಯಷ್ಟು ಲಾಭವನ್ನು ಗಳಿಸಿದೆ. ನಾಡ್ದು 13ನೇ ತಾರೀಕಿಗೆ ಜನರಲ್ ಬಾಡಿ ಇದೆ, ಡಿಸೆಂಬರ್ 13ನೇ ತಾರೀಕಿಗೆ. ಅಲ್ಲಿ ಎಲ್ಲ ಸದಸ್ಯರು ಸೇರಿಕೊಂಡು ಅದರ ಡಿವಿಡೆಂಡನ್ನು ಎಷ್ಟು ಏನೊಂದು ನಿರ್ಣಯ ಮಾಡಲಿಕ್ಕಿದ್ದಾರೆ. ಸದಸ್ಯರ ಆರೋಗ್ಯ ದೃಷ್ಟಿಯಿಂದ ಯಾವೆಲ್ಲ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿದ್ದಾರೆ? ಸದಸ್ಯರ ಈಗಾಗಲೇ ನಾನು ಹೇಳಿದ ಹಾಗೆ ಸದಸ್ಯರಿಗೆ ತೊಂದರೆ ಆದಾಗ, ಆ್ಯಕ್ಟಿವ್ ಸದಸ್ಯರು ಆಕ್ಸಿಡೆಂಟ್ ಆಗಿ ಏನಾದರೂ ಮೃತ ಹೊಂದಿದರೆ ಅಥವಾ ಅವರ ಕೆಲಸಕ್ಕೆ ಬಂದ ಕೆಲಸಗಾರ ಮೃತ ಹೊಂದಿದರೆ ಅವರ ಉತ್ತರಾಧಿಕಾರಿಗಳಿಗೆ ನಾವು 50,000 ರೂಪಾಯಿವರೆಗೆ ಕೊಡತಕ್ಕಂಥ ಯೋಜನೆಯನ್ನು ನಾವು ಇಟ್ಟುಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ವಿವೇಕಾನಂದ ಪುತ್ತೂರು ಕಾಲೇಜಿನ ಇಂಜಿನಿಯರಿಂಗ್ ಕಾಲೇಜಿನ ಸಹಯೋಗದಲ್ಲಿ ರೈತರಿಗೆ ಅವರ ಮಣ್ಣಿನ ಪರೀಕ್ಷೆಯನ್ನು ಮಾಡಿ ಅವರಿಗೆ ಸಾಯಿಲ್ ಟೆಸ್ಟ್ ಮಾಡಿಸಿ ಸಾಯಿಲ್ ಕಾರ್ಡ್ ಕೊಡತಕ್ಕಂಥ ಒಂದು ವಿನೂತನ ಪ್ರಯೋಗವನ್ನು ಕೂಡ ಮುಂದೆ ಮಾಡುವವರಿದ್ದೇವೆ. ಕ್ಯಾಂಪ್ಕೋ ಆನ್ ವೀಲ್ ಯೋಜನೆಯ ವೈಶಿಷ್ಟ್ಯತೆಗಳ ಬಗ್ಗೆ ಹೇಳಬಹುದು. ಇವತ್ತು ಮಾರ್ಕೆಟು ಬದಲಾಗ್ತಾ ಇದೆ. ಮೊದಲೆಲ್ಲ ಮಾರ್ಕೆಟ್ ಹೇಗೆ ಅಂತ ಕೇಳಿದರೆ ಒಂದು ವಾರ 15 ದಿವಸ ಹಣ ಬರಬೇಕಿದ್ರೆ ನಮಗೆ ಅಂಥ ವ್ಯವಸ್ಥೆ ಇತ್ತು. ನಂತರ ಇವತ್ತು ಮನೆ ಮಾರ್ಕೆಟ್ ಪ್ರಾರಂಭ ಆಗಿದೆ. ಪ್ರತಿ ಹಳ್ಳಿಗಳಿಗೆ ಕೂಡ ವ್ಯಾಪಾರಸ್ಥರಿದ್ದಾರೆ, ಮನೆಗೆ ಹೋಗಿ ಖರೀದಿ ಮಾಡ್ತಾ ಇದ್ದಾರೆ. ನಮ್ಮದು ಒಂದು 100 ಬ್ರಾಂಚ್ಗಳಿದೆ. ಆದರೆ ಇವತ್ತು ಬದಲಾದ ಪರಿಸ್ಥಿತಿಯಲ್ಲಿ ರೈತರಲ್ಲಿ ತುಂಬ ಜನ ಸೀನಿಯರ್ ಸಿಟಿಜನ್, ಸೂಪರ್ ಸೀನಿಯರ್ಸ್ ಎಲ್ಲ ಇರುವ ಕಾರಣ ಕೃಷಿಕರಿಗೆ ಅವರದ್ದೇ ಆದ ಸಮಸ್ಯೆಗಳಿದ್ದ ಕಾರಣ ನಾವು ನಮ್ಮದೇ ಆದ ವೆಹಿಕಲ್ನಲ್ಲಿ ನಾಳೆ ರೈತರ ಮನೆಗೆ ಹೋಗಿ ಅಲ್ಲಿ ಖರೀದಿ ಮಾಡಿ ಅವರ ಬ್ಯಾಂಕ್ ಅಕೌಂಟಿಗೆ ಹಣ ಕೊಡತಕ್ಕಂಥ ಒಂದು ಕ್ಯಾಂಪ್ಕೋ ಆನ್ ವೀಲ್ ಅಂತ ಹೇಳುವ ಒಂದು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ. ಬರುವ ಜನವರಿ ಫೆಬ್ರವರಿ ತಿಂಗಳಲ್ಲಿ ಇದು ಜಾರಿಗೆ ಬರಲಿಕ್ಕಿದೆ. ಇದರಿಂದಾಗಿ ರೈತರಿಗೆ ಇವತ್ತು ನಿತ್ಯ ನಮ್ಮ ವಾಟ್ಸಪ್ ಗ್ರೂಪಿನ ಮುಖಾಂತರ ಅವರಿಗೆ ಧಾರಣೆಯ ನಿತ್ಯ ಸಿಗ್ತಾ ಇರ್ತದೆ. ಅವನಿಗೆ ಅನುಕೂಲ ಆದ ದೃಷ್ಟಿಯಲ್ಲಿ ನಮಗೆ ಕಾಲ್ ಮಾಡಿ ಅಡಿಕೆಯನ್ನು ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆ, ಮನೆಯಲ್ಲೇ ಮಾಡ್ತಕ್ಕಂಥ ವ್ಯವಸ್ಥೆಗೆ ಇದೊಂದು ವಿನೂತನ ಪ್ರಯೋಗವನ್ನು ಮಾಡ್ತಾ ಇದ್ದೇವೆ. ನಾವು ಅಮೆಜಾನ್ ಮೂಲಕ ಕ್ಯಾಂಪ್ಕೋ ಆನ್ಲೈನ್ ಸೇವೆ ಆರಂಭಿಸಿದ್ದು ಯಾವ ರೀತಿ ಪ್ರತಿಕ್ರಿಯೆ ಸಿಗ್ತಾ ಇದೆ? ಕಳೆದ 15 ದಿನಗಳಿಂದ ನಾವು ಅಮೆಜಾನ್ಗೆ ಎಂಟರ್ ಆಗಿದ್ದೇವೆ. ಇವತ್ತು ಇಡೀ ದೇಶದಿಂದ ನಮಗೆ ಅದರಲ್ಲಿ ಬುಕ್ಕಿಂಗ್ ಆಗ್ತಾ ಇದೆ. ಇಡೀ ದೇಶದಿಂದ ಚಾಕ್ಲೇಟ್ಗಳ ಬಗ್ಗೆ ಎನ್ಕ್ವೈರೀಸ್ ಇದೆ, ಖರೀದಿ ಮಾಡ್ತಾರೆ. ಮತ್ತು ವಿನ್ನರ್ನ ಬಗ್ಗೆ ಸಾಕಷ್ಟು ನಮಗೆ ಹೆಚ್ಚು ಪ್ರಚಾರ ಸಿಕ್ಕಿದೆ. ಇದು ಬ್ರ್ಯಾಂಡಿಂಗ್ ಆಗೋ ದೃಷ್ಟಿಯಿಂದ ಕೂಡ, ಮತ್ತು ವಿಶೇಷವಾಗಿ ಈಗಿನ ಯುವಕರಿಗೆ, 30ರ ಒಳಗಿನ ಮಕ್ಕಳಿಗೆ ಇದು ಹೆಚ್ಚು ಆಕರ್ಷಣೀಯವಾದ ಕಾರಣ ಇವತ್ತು ಆ ಫೀಲ್ಡಿಗೆ ಇಳಿದಿದ್ದೇವೆ. ಮತ್ತು ಅದು ಹಂತವಾಗಿ ಅದು ಬೆಳೀತಾ ಇದೆ, ಸಕ್ಸಸ್ ಆಗುವ ಹಂತದಲ್ಲಿದೆ. ಕ್ಯಾಂಪ್ಕೋ ಚಾಕ್ಲೇಟ್ ಯಾವೆಲ್ಲ ದೇಶಗಳಿಗೆ ರಫ್ತಾಗ್ತಾ ಇದೆ? ಕ್ಯಾಂಪ್ಕೋದ ವಿನ್ನರ್ ಅಂತ ಹೇಳುವ ಡ್ರಿಂಕಿಂಗ್ ಚಾಕ್ಲೇಟ್ ಇವತ್ತು ಆಫ್ರಿಕನ್ ಕಂಟ್ರೀಸಿಗೆ ಹೋಗ್ತಾ ಇದೆ. ಸುಮಾರು 22 ಕೋಟಿಯಷ್ಟು ನಾವು ಅದರಿಂದ ವಿದೇಶಿ ಮೌಲ್ಯದನ್ನು ನಾವು ಎಕ್ಸ್ಪೋರ್ಟನ್ನು ಮಾಡ್ತಾ ಇದ್ದೇವೆ. ನಮಗೆ ಅವರ ಡಿಮಾಂಡನ್ನು ಪೂರೈಸಲಿಕ್ಕೆ ಆಗ್ತಾ ಇಲ್ಲ. ನಾವು ಮುಂದಿನ ದಿನಗಳಲ್ಲಿ ನಮ್ಮ ಫ್ಯಾಕ್ಟ್ರಿಯನ್ನು ಅದಕ್ಕೆ ಎಕ್ಸ್ಪಾನ್ಷನ್ ಮಾಡಬೇಕಾದಂತಹ ಪ್ಲ್ಯಾನನ್ನು ಕೂಡ ಮಾಡ್ತಾ ಇದ್ದೇವೆ. ಇದು ಒಂದು ನಮ್ಮ ದೇಶದ ಉತ್ಪನ್ನ ವಿದೇಶಕ್ಕೆ ಕಳಿಸುವಂಥದ್ದು ಒಂದು ಹೆಮ್ಮೆಯ ವಿಷಯ ಅಂತ ನಾವು ಅಂದ್ಕೊಂಡಿದ್ದೇವೆ. ಕೊರೋನಾ ಕಾರಣದಿಂದಾಗಿ ವ್ಯಾಪಾರಸ್ಥರ ಮೇಲೆ ಯಾವ ರೀತಿ ಪರಿಣಾಮ ಬೀಳ್ತಾ ಇದೆ? ಕೊರೋನಾದಿಂದಾಗಿ ಪ್ರಾರಂಭಿಕದಲ್ಲಿ ತುಂಬ ಆತಂಕ ಇತ್ತು, ಎಲ್ಲರಿಗೂ ಇತ್ತು. ಇದು ಭಯಾನಕ ಇತ್ತು. ಮತ್ತು ಇದು ಎಷ್ಟು ಸಮಯ ಮುಂದೆ ಹೋಗ್ತದೆ, ಯಾವ ರೀತಿ ಇಫೆಕ್ಟ್ ಆಗ್ತದೆ ಅಂತ ಹೇಳುವಂಥದ್ದಿತ್ತು. ಆದರೆ ಹಂತವಾಗಿ ನಾವು ಸರ್ಕಾರದ ಎಲ್ಲ ನಿಯಮಾವಳಿಗಳನ್ನು ಪಾಲಿಸುವುದರ ಫಲರೂಪವಾಗಿ ಮತ್ತು ಸದಸ್ಯರು ರೈತರು ಕೂಡ ನಮಗೆ ಸರಿಯಾಗಿ ಬೆಂಬಲಿಸಿದ್ರಿಂದಾಗಿ ಇವತ್ತು ನಮಗೆ
ಮಾರ್ಕೆಟ್ನಲ್ಲಿ ಅತ್ಯಂತ ಒಳ್ಳೆಯ ಧಾರಣೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗಿದೆ. ಮತ್ತು ನಮ್ಮ ಎಲ್ಲ ಉದ್ಯೋಗಿಗಳು ಕೂಡ ಆ ಸಂದರ್ಭದಲ್ಲಿ ವಾರಿಯರ್ಗಳಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಬದುಕು ರೈತರ ಬದುಕು ಅಂತ ಹೇಳ್ತಕ್ಕಂಥದ್ರಿಂದಾಗಿ ಮಾಡಿದ ಕಾರಣ ಇವತ್ತು ನಾವು 100ಕ್ಕೆ 100 ಅವರಿಗೆ ಕೊರೋನಾ ಸಂದರ್ಭದಲ್ಲಿ ಕೂಡ ಅವರಿಗೆ ಸ್ಯಾಲರಿಯನ್ನು ವೇತನವನ್ನು ಕೊಟ್ಟಿದ್ದೇವೆ. ನಾವು ಇವತ್ತು ರೈತನ ಆದಾಯ ಕೂಡ ಕಳೆದ ವರ್ಷ 300ರ ಆಸ್ಪಾಸ್ನಲ್ಲಿದ್ದ ಅಡಿಕೆಗೆ ಈ ವರ್ಷ 400ರ ಆಸ್ಪಾಸ್ನಲ್ಲಿದೆ. ರೈತರಿಗೆ 100 ರೂಪಾಯಿ ಹೆಚ್ಚು ಸಿಕ್ಕಿದಂತಹ ಒಂದು ಸಂತೋಷ, ಹೆಮ್ಮೆ ನಮಗಿದೆ. ಮುಂದೆ ಯಾವುದಾದ್ರೂ ರೀತಿಯ ರೈತರ ಅಭಿವೃದ್ಧಿಗೆ ಯಾವುದಾದ್ರೂ ರೀತಿಯ ಯೋಜನೆಗಳನ್ನು ರೂಪಿಸಿಕೊಂಡಿದ್ದೀರಾ? ನಾವು ಪುತ್ತೂರಿಂದ ಕಾವು ಅಂತ ಹೇಳುವಲ್ಲಿ ಒಂದು ದೊಡ್ಡ ಪೆಪ್ಪರ್ ಪ್ರಾಜೆಕ್ಟನ್ನು ಮಾಡ್ತಾ ಇದ್ದೇವೆ. ಸುಮಾರು 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಪೆಪ್ಪರ್ ಪ್ರೊಸೆಸಿಂಗ್ ಯೂನಿಟನ್ನು ಮಾಡಿ, ಪೆಪ್ಪರ್ ಪ್ಯಾಕಿಂಗ್ ಯೂನಿಟನ್ನು ಮಾಡಿ ಇಡೀ ದೇಶದಲ್ಲಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡತಕ್ಕಂಥ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಬರುವ ಜನವರಿ ಫೆಬ್ರವರಿ ತಿಂಗಳಲ್ಲಿ ಅದು ಪ್ರಾರಂಭ ಆಗಲಿಕ್ಕಿದೆ. ಅದರೊಟ್ಟಿಗೆ ಅಲ್ಲಿ ನಮಗೆ ಗೋದಾಮುಗಳ ಒಂದು ಸಮುಚ್ಚಯವನ್ನೇ ಮಾಡಿದ್ದೇವೆ. ನಮಗೆ ಕೆಲವೊಂದು ಬಾರಿ ಫ್ಲಡ್ ಆಗಿ ಈ ರೀತಿಯಲ್ಲಿ ಅಡಿಕೆ ಬರ್ತದೆ, ಕೊಕ್ಕೋ ಬರ್ತದೆ, ಇವುಗಳನ್ನು ಸ್ಟಾಕ್ ಮಾಡುವ ವ್ಯವಸ್ಥೆ ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಇಷ್ಟವರೆಗೆ ಇರಲಿಲ್ಲ ನಮ್ಮಲ್ಲಿ. ಈಗ ಅದನ್ನು ಮಾಡ್ತಾ ಇದ್ದೇವೆ. ಮುಂದಿನ ಜನವರಿ ನಂತರ ಅದು ಲೋಕಾರ್ಪಣೆ ಆಗಲಿಕ್ಕಿದೆ. ನಾವು ರೈತ ಎಷ್ಟೇ ಬೆಳೆದ್ರೂ ಕೂಡ ಯಾವುದೇ ರೀತಿಯ ತೊಂದರೆ ಇಲ್ಲದೆ ನಾವು ಅದನ್ನು ಖರೀದಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ರೈತನಿಗೆ ಇದರಿಂದಾಗಿ ಧೈರ್ಯ ವಿಶ್ವಾಸಗಳನ್ನು ಕೊಡಲಿಕ್ಕೆ ನಮಗೆ ಯಶಸ್ವಿ ಆಗ್ತೇವೆ ಅಂತ ಹೇಳ್ತಾರೆ ನಂಬಿಕೆ ನಮ್ಮದು. ಈ ಸಂದರ್ಭದಲ್ಲಿ ರೈತರಿಗೆ ಏನಾದರೂ ಹೇಳಲಿಕ್ಕೆ ಬಯಸ್ತೀರಾ? ಇವತ್ತು ಬೇರೆ ಕೃಷಿ ಉತ್ಪನ್ನಗಳನ್ನೆಲ್ಲ ನೋಡಿದಾಗ ಅಡಿಕೆ ಬೆಳೆಗಾರರು ಅತ್ಯಂತ ನೆಮ್ಮದಿಯಿಂದ ಸಂತೋಷದಿಂದ ಇದ್ದಾರೆ. ಒಂದಷ್ಟು ನಾವು ಕಲಿತ ಶಾಲೆಗಳನ್ನು ನೋಡಿದರೆ ತುಂಬ ಕಷ್ಟದಲ್ಲಿದ್ದಾವೆ ಕೊರೋನಾದಿಂದಾಗಿ. ರೈತರು ಒಂದಷ್ಟು ಅದನ್ನು ನೋಡಬೇಕು, ದೇಶವನ್ನು ನೋಡಬೇಕು, ನಮ್ಮ ಶಾಲೆಗಳನ್ನು ನೋಡಬೇಕು ಅಂತ ಹೇಳುವಂಥದ್ದು. ಇನ್ನೊಂದು ಸಮಗ್ರವಾದ ಕೃಷಿ ಪದ್ಧತಿಯನ್ನು ಮಾಡಬೇಕು ಅಂತ ಹೇಳುವಂಥದ್ದು. ಸಮಗ್ರ ಅಂದರೆ ಅಡಿಕೆಯೇ ನಂಬಿರುವುದಲ್ಲ, ನಾವು ಕೊಕ್ಕೋ, ಪೆಪ್ಪರು, ಕಾಳುಮೆಣಸು ಇವುಗಳನ್ನು ಎಲ್ಲವನ್ನು ಮಾಡುವುದರ ಮುಖಾಂತರ ಒಂದು ಬ್ಯಾಲೆನ್ಸಿಂಗ್ ಕೃಷಿಯನ್ನು ನಾವು ಮಾಡಬೇಕಾಗ್ತದೆ. ಯಾಕೆಂದರೆ ಇದು ಯಾವಾಗಲೂ ನಮಗೆ ಸವಾಲುಗಳು ಇದ್ದೇ ಇರ್ತದೆ. ಈ ಸವಾಲನ್ನು ಸ್ವೀಕರಿಸೋದಕ್ಕೋಸ್ಕರ ಸಮಗ್ರ ಕೃಷಿ ಪದ್ಧತಿಯನ್ನು ಮಾಡಬೇಕು ಮತ್ತು ಸಹಕಾರಿ ವಲಯವನ್ನು ಅತ್ಯಂತ ಬಲಯುತವಾಗಿ ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮ ರೈತರಿಗೆ ನಾನು ಕೇಳಿಕೊಳ್ಳುವಂಥ ಒಂದು ವಿಶ್ವಾಸದ ಪ್ರಶ್ನೆ ಇದನ್ನು. ಕ್ಯಾಂಪ್ಕೋ ಫ್ಯಾಕ್ಟ್ರಿಯಲ್ಲಿ ಹೊಸ ಮಿಷನ್ಸ್ಗಳು ಬರ್ತಾ ಇದೆ, ಅದರ ಬಗ್ಗೆ ಹೇಳ್ಬೋದಾ? ಯಾವುದೆಲ್ಲ ಬರ್ತಾ ಇದೆ, ಯಾವ ರೀತಿ ಅದರ ವಿಶೇಷತೆಗಳು, ಅದರ ಬಗ್ಗೆ? ಕ್ಯಾಂಪ್ಕೋ ಫ್ಯಾಕ್ಟ್ರಿ 1986ನೇ ಇಸವಿಯಲ್ಲಿ ಪ್ರಾರಂಭ ಆಯಿತು. ಇದೆಲ್ಲವೂ ಸುಮಾರು 30 ವರ್ಷಗಳ ಹಿಂದಿನ ಕಾನ್ಸೆಪ್ಟು. ಇವತ್ತು ನಾವು ಅದನ್ನು ಆಧುನೀಕರಣ ಮಾಡ್ತಾ ಇದ್ದೇವೆ. ಕಾಲಕಾಲಕ್ಕೆ ಇದನ್ನು ಹೊಸ ರೀತಿಯ ಈಗಿನ ಅತ್ಯಾಧುನಿಕ ವೈಜ್ಞಾನಿಕ ಮೆಷಿನರಿಗಳನ್ನು ತರಬೇಕು ಅಂತ ಹೇಳುವಂಥದ್ದು ಮಾಡ್ತಾ ಇದ್ದೇವೆ. 30 ವರ್ಷ ಕೆಲಸ ಮಾಡಿದ ಒಂದು ಪ್ರೆಸ್ಸಿಂಗ್ ಯೂನಿಟು ಕಳೆದ ವರ್ಷ ನಮಗೆ ಅದು ಹಾಳಾಗಿತ್ತು. ಆ್ಯಕ್ಚುಲಿ ಅದರ 15 ವರ್ಷ ವಾರಂಟಿ ಇದ್ದದ್ದು, ಆದರೆ ಅದು 30 ವರ್ಷ ಕೆಲಸ ಮಾಡಿದೆ. ಅದನ್ನು ಇವತ್ತು ನಾವು ಬೇರೆ ಅದರ ಸ್ಪೇರ್ ಪಾರ್ಟ್ಸ್ ತಂದು ಬೇರೆ ದೇಶದಿಂದ ಅದನ್ನು ಸರಿ ಮಾಡಿದ್ದೇವೆ. ಇನ್ನು ಪೌಡರ್ ಯೂನಿಟು ಒಂದು 8 ಕೋಟಿ ರೂಪಾಯಿಯದ್ದು ಈಗಾಗಲೇ ಬರಲಿಕ್ಕಿದೆ, ಹೊರಟಿದೆ. ಬಹುಶಃ ಡಿಸೆಂಬರ್ 15ರ ಒಳಗೆ ಅದು ನಮ್ಮ ಕೈ ಸೇರಲಿಕ್ಕಿದೆ. ಅಲ್ಲಿರುವ ಎಲ್ಲ ಹಳೆಯ ಮೆಷಿನರಿಗಳನ್ನು ಹಂತ ಹಂತವಾಗಿ ಅದನ್ನು ಅತ್ಯಾಧುನಿಕ ಮೆಷಿನರಿಯಾಗಿ ಮಾಡಿ ಮತ್ತು ಫುಲ್ಲಿ ಮೆಕನೈಸ್ಡ್ ಮಾಡತಕ್ಕಂಥ ಪ್ಲ್ಯಾನಿಂಗನ್ನು ನಾವು ಮಾಡ್ತಾ ಇದ್ದೇವೆ. ಅದರೊಟ್ಟಿಗೆ ನಮ್ಮಲ್ಲಿ 2 ವಿಂಡ್ ಮಿಲ್ಗಳು ಗ್ರೀನ್ ಎನರ್ಜಿ, ಇದು ಕೂಡ ನಮಗೆ ಸಾಕಾಗುವುದಿಲ್ಲ ಅಂತೇಳಿ ಮೊನ್ನೆ ನಾವು ಇಡೀ ಪುತ್ತೂರು ತಾಲೂಕಿನಲ್ಲಿ ಅತ್ಯಂತ ದೊಡ್ಡ ಆಗಿರ್ತಕ್ಕಂಥ ಸೋಲಾರ್ ಎನರ್ಜಿಯನ್ನು ಹಾಕಿದ್ದೇವೆ ನಾವು. ಇದರಿಂದಾಗಿ ನಮ್ಮ ಫ್ಯಾಕ್ಟ್ರಿಗೆ ದೊಡ್ಡ ಶಕ್ತಿ, ಧೈರ್ಯ ಬಂದಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೊಸ ವಿಷಯಗಳಿಗೆ ನಾವು ಹೋಗಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ ಅಂತ ಹೇಳುವಂಥದ್ದು ನಮ್ಮ ಒಂದು ವಿಶ್ವಾಸ. ರಾಜ್ಯ ಸಹಕಾರಿ ರತ್ನ ಪ್ರಶಸ್ತಿ ಪುರಸ್ಕೃತರಾಗಿದ್ದೀರಾ, ಇನ್ನು ಯಾವೆಲ್ಲ ಜವಾಬ್ದಾರಿಗಳು ನಿಮ್ಮ ಮುಂದೆ ಇದೆ? ಕರ್ನಾಟಕ ಸರ್ಕಾರ ಮೊನ್ನೆ ನವೆಂಬರ್ 14ನೇ ತಾರೀಕು ಸಹಕಾರಿ ಸಪ್ತಾಹದ ಸಂದರ್ಭದಲ್ಲಿ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಮಗೆ ಸಹಕಾರಿ ರತ್ನವನ್ನು ಕೊಟ್ಟು ಗೌರವಿಸಿದೆ, ಪುರಸ್ಕರಿಸಿದೆ. ಇದು ನಮ್ಮ ಸದಸ್ಯರಿಗೆ, ನಮ್ಮ ಕ್ಯಾಂಪ್ಕೋಗೆ, ರೈತರಿಗೆ, ನನ್ನ ಉದ್ಯೋಗಿಗಳಿಗೆ ಸಂದ ಗೌರವ ಅಂತ ನಾನು ಅಂದುಕೊಂಡಿದ್ದೇನೆ. ಮೂಲತಃ ಸಹಕಾರ ಭಾರತೀಯ ಒಬ್ಬ ಕಾರ್ಯಕರ್ತನಾಗಿ ಮತ್ತು RSSನ ಕಾರ್ಯಕರ್ತನಾಗಿ ನಾನು ಈ ಫೀಲ್ಡಿಗೆ ಬಂದವ. ಇದೆಲ್ಲವೂ ಆ ಸಂಘಟನೆಗಳಿಗೆ ಸಂದ ಗೌರವ ಅಂತ ನಾನು ಅಂದುಕೊಂಡಿದ್ದೇನೆ. ಆದರೆ ಇದರ ಜವಾಬ್ದಾರಿ ಕೂಡ ನಮಗೆ ಹೆಚ್ಚಾಗಿದೆ. ನಾವು ಇನ್ನಷ್ಟು ನಮ್ಮ ಸಹಕಾರಿ ಸಂಸ್ಥೆಗಳನ್ನು ಬೆಳೆಸಲಿಕ್ಕೆ ಅಮೂಲ್ ಮಾದರಿಯಲ್ಲಿ ನಾವು ರೈತರಿಗೆ ಧೈರ್ಯ ವಿಶ್ವಾಸಗಳನ್ನು ಕೊಡಲಿಕ್ಕೆ ಕ್ಯಾಂಪ್ಕೋವನ್ನು ಬೆಳೆಸಬೇಕಾಗಿದೆ ಮತ್ತು ಉಳಿದ ಯಶಸ್ಸಿನಲ್ಲಿ ಕೂಡ ನಾವು ಬೆಳೆಸುವಲ್ಲಿ ನಮ್ಮ ಮಹತ್ತರ ಪಾತ್ರವನ್ನು ನಾವು ಕೊಡಬೇಕಾಗಿದೆ. ನಮ್ಮ ರಾಜ್ಯದಲ್ಲಿ ಸುಮಾರು 40,000ದಷ್ಟು ಸಹಕಾರಿ ಸಂಸ್ಥೆಗಳಿದೆ. ನನಗೆ ಬೇರೆ ಬೇರೆ ಸಹಕಾರಿ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ಒಂದು ಮಹತ್ತರವಾದಂಥ ಒಂದು ಅವಕಾಶ ಈ ಸಮಾಜ, ಈ ವ್ಯವಸ್ಥೆ ಕೊಟ್ಟಿತ್ತು. ಅದೆಲ್ಲವನ್ನು ಗಮನಿಸಿ ಅಲ್ಲಿ ನಾವು ಮಾಡಿದ ಕೆಲಸ ಕಾರ್ಯ,
ಅದರ ಯಶಸ್ಸು, ಇಫೆಕ್ಟಿವ್ನೆಸ್ಸು ಇವುಗಳನ್ನೆಲ್ಲವನ್ನು ನೋಡಿ ಇವತ್ತು ಸರ್ಕಾರ ಈ ಪ್ರಶಸ್ತಿಯನ್ನು ಕೊಟ್ಟಿದೆ. ಇದು ಸಹಕಾರಿಗಳಿಗೆ ಸಂದ ಗೌರವ. ಮತ್ತೊಬ್ಬ ನಾನೊಬ್ಬ ಸಾಮಾನ್ಯ ಕೃಷಿಕನ ಮನೆಯಲ್ಲಿ ಹುಟ್ಟಿದವ, ಸಾಮಾನ್ಯ ಒಬ್ಬ ವಾಣಿಜ್ಯ ಪದವೀಧರನಾಗಿ ನಾವು ನಿರಂತರವಾಗಿ ಪ್ರಯತ್ನಪಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಮತ್ತು ಸಮಾಜದ ಒಟ್ಟಿಗೆ ಇದ್ದರೆ ಎಲ್ಲಿವರೆಗೆ ಬೆಳಿಬೋದು ಅಂತ ಹೇಳೋದಕ್ಕೆ ಇದುವೇ ಒಂದು ಉದಾಹರಣೆ. ಅದಕ್ಕಾಗಿ ಈ ಸಹಕಾರಿ ರತ್ನ ಪ್ರಶಸ್ತಿಯನ್ನು ನಾನು ಸಹಕಾರಿಗಳಿಗೆ ಅದನ್ನು ಸಲ್ಲಿಸಿದ್ದೇನೆ. ನಮ್ಮ ಜವಾಬ್ದಾರಿ ಇದಕ್ಕಿಂತ ಹೆಚ್ಚಾಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಇದನ್ನು ನ್ಯೂಸ್ ಟೈಮ್ ಅತಿಥಿ ವಿಶೇಷ ಕಾರ್ಯಕ್ರಮದಲ್ಲಿ ತಮ್ಮ ಅಭಿಪ್ರಾಯ ಹಂಚಿಕೊಂಡ ಸರ್, ನಿಮಗೆ ಧನ್ಯವಾದಗಳು. ನಮಸ್ತೆ. ಮತ್ತೊಂದು ಹೊಸ ವಿಷಯದೊಂದಿಗೆ ನ್ಯೂಸ್ ಟೈಮ್ ಅತಿಥಿ ವಿಶೇಷ ಕಾರ್ಯಕ್ರಮ